ಬಹುಶಃ ಕಳೆದ ಬಾರಿ ಈ ಸಂದರ್ಭದಲ್ಲಿ ಬೆಂಗಳೂರು ಕಂಬಳದ ಒಂದು ಸಂಭ್ರಮ ಬಹುಶಃ ಆರಂಭ ಆಗಿತ್ತು. ಕರೆ ಪೂಜೆ ಎಷ್ಟು ಕರೆ ಮುಹೂರ್ತ ಆಗಿತ್ತು, ಕೆಲಸ ಕಾರ್ಯಗಳು ನಡೀತಾ ಇತ್ತು. ಇಲ್ಲಿ ಕೂಡ ಬೆಂಗಳೂರು ಕಂಬಳದ ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಈ ಬಾರಿ ಕೂಡ ಆರಂಭದಲ್ಲಿ ನಿಗದಿಯಾಗಿತ್ತು ಅಕ್ಟೋಬರ್ ನಲ್ಲಿ ಬೆಂಗಳೂರು ಕಂಬಳ ನಡೆಯುತ್ತೆ ಅನ್ನುವಂಥದ್ದು. ಈ ಬಾರಿ ಯಾವುದೇ ರೀತಿಯ ಒಂದು ಮಾತುಕತೆಗಳು ಕೇಳಿ ಬರ್ತಾ ಇಲ್ಲ. ಕಾರಣ ಮತ್ತೆ ಈ ಬಾರಿ ಕಂಬಳ ಇದೆ, ಅದರ ಮಧ್ಯೆ ಈಗ ಪೇಟ ಕೂಡ ನ್ಯಾಯಾಲಯಕ್ಕೆ ಹೋಗಿ PIL ಹಾಕಿರುವಂತದ್ದು. ಏನ್ ಹೇಳ್ತಾರೆ? ಸೊ ನೋಡಿ, ಕಂಬಳ ಮಾಡಲಿಕ್ಕೆ ಅದು ಸುಲಭದ ಕೆಲಸ ಅಲ್ಲ. ಬೆಂಗಳೂರಿನಲ್ಲಿ ತುಳು ಸಂಘಟನೆಯವರು ಈ ಹಿಂದಿನ ನಮ್ಮ ಕರಾವಳಿ ಭಾಗದ ಪ್ರಮುಖರ ಹತ್ರ 7 ವರ್ಷದಿಂದ ಬೆನ್ನು ಹಿಡಿದಿದ್ರು. ನಾವು ಬೆಂಗಳೂರಿನಲ್ಲಿ ಒಂದು ಕಂಬಳ ಮಾಡಬೇಕು, ಅವರ ಸರಕಾರ ಇತ್ತು, ಅವರ ಹತ್ರ ಹೋಗಿ ಬೇಡಿಕೆಗಳನ್ನು ಕೊಟ್ಟಿದ್ದರು. ಆದರೆ ಯಾವುದೇ ಒಂದು ಜನ ನಮ್ಮ ಭಾಗದವರು ಅದರ ಜವಾಬ್ದಾರಿಯನ್ನು ತಗೊಂಡಿಲ್ಲ, ಕಂಬಳ ಮಾಡಲಿಕ್ಕೆ ಮುಂದೆ ಹೋಗಲಿಲ್ಲ. ನಾನು ಶಾಸಕನಾಗಿ 6 ತಿಂಗಳಾಗಿದೆ ಅಷ್ಟೇ. ನನ್ನ ಹತ್ರ ಬಂದಾಗ ಕೂಡ ನಾನು ತುಳುವಿನಲ್ಲಿ ತುಳುವಿನಲ್ಲಿ ಮಾತಾಡಿದೆ. ಆಗ ಅವರೆಲ್ಲ ಬಂದು ನನಗೆ ಸನ್ಮಾನವನ್ನು ಮಾಡಿ, ರೈಗಳೇ ನಮಗೆ ಧೈರ್ಯ ಇದೆ, ನಾವು ಕಂಬಳವನ್ನು ಮಾಡಿ. ಅದೇ ದಿವಸ ನಾವು ಸಾಯಂಕಾಲ ಹೋಗಿದ್ದು, ಗ್ರೌಂಡನ್ನು ನೋಡಿದ್ದು, ಕಂಬಳ ಮಾಡ್ತೇವೆ ಅಂತ ಹೊರಟದ್ದು. ಹಿಡಿದ ಛಲವನ್ನು ಬಿಡುವುದಿಲ್ಲ ಅಂತೇಳಿ ಚಾಲೆಂಜ್ ಮಾಡಿ ಮುಖ್ಯಮಂತ್ರಿ ಹತ್ರ ಮಾತಾಡಿ ಅನುಮತಿ ತೆಗೆದುಕೊಂಡು ಎಲ್ಲ ಮಾಡಿ ನಾವೆಲ್ಲ ಸೇರಿ ಬಂಜಾರ ಪ್ರಕಾಶ್ ಶೆಟ್ಟರವರು, ಗುಣರಂಜನ್ ಅವರು, ನಮ್ಮ ತುಳು ಸಮಿತಿಯವರೆಲ್ಲ ಸೇರಿ ಕಂಬಳವನ್ನು ಮಾಡಿಬಿಡಿ. ದೊಡ್ಡ ಮಟ್ಟದಲ್ಲಿ ಒಂದು ಇತಿಹಾಸ ಪುಟಗಳಲ್ಲಿ ಬರೆಯುವಂಥ ಕಂಬಳವನ್ನು ಬೆಂಗಳೂರಲ್ಲಿ ಮಾಡಿದ್ದೀನಿ. ಈ ಸಲ ಏನಾಗಿತ್ತು ಅಂತ ಹೇಳಿದ್ರೆ, ಅನುಮತಿಗಳು ಬೇಕು, ಬೇರೆ ಬೇರೆ ಜನರು ಮತ್ತೆ ಹೇಳ್ತಾಯಿದ್ರು ಕಂಬಳ ನಾನು ಮಾಡಿದ್ದೆ, ನಾನು ಮಾಡ್ತೀವಿ ಮಾಡುವವರಿಗೆ ಅವಕಾಶಗಳನ್ನು ನಾವು ಕೊಟ್ಟಿದ್ವಿ. ಇನ್ನು ಈಗ ನಾವು ಕೂಡ ಅನುಮತಿಗೆ ಹಾಕಿದ್ದೀವಿ, ಯಾರು ಮಾಡಲಿಕ್ಕೆ ಮುಂದೆ ಬಂದಿಲ್ಲ, ಅನುಮತಿಗೆ ಹಾಕಿದ್ದೇವೆ. ಅವರು ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟಿದ್ದಾರೆ, ಮುಂದೆ ಪ್ಯಾಲೇಸ್ನವರೆಲ್ಲ ಅನುಮತಿ ಕೊಟ್ಟಿದ್ದಾರೆ. ಫೆಬ್ರವರಿ ಮಾರ್ಚಲ್ಲಿ ಬೆಂಗಳೂರು ಕಂಬಳ ಮಾಡುವಂಥ ಎಲ್ಲ ಯೋಜನೆಗಳನ್ನು ತಯಾರು ಮಾಡ್ತಾಯಿದ್ದೀವಿ. ಪೇಟದವರು PIL ಹಾಕಿದ್ದಾರೆ. ನಾನು ಕೂಡ ಇವತ್ತು ಹೈಕೋರ್ಟಿನಲ್ಲಿ ಇಂಪ್ಲೀಡಿಂಗ್ ಪಿಟಿಷನ್ ಹಾಕಿದ್ದೀನಿ ನನ್ನ ಹೆಸರಲ್ಲಿ. ಬರೀ ಸರ್ಕಾರ ಮಾತ್ರ ಅಲ್ಲ, ನನಗೂ ಕೂಡ ಜವಾಬ್ದಾರಿ ಇದೆ. ನಾನು ಅದನ್ನು ಈ ಹಿಂದೆ ಕೂಡ ನಾನು ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿದ್ದೀನಿ. ಕಂಬಳ ಸಮಿತಿಯವರು ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಲಿಲ್ಲ, ಅಶೋಕ್ ರೈ ಅವರು ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿ ಅದಕ್ಕೆ ನ್ಯಾಯ ಸಿಗುವಂಥ ಕೆಲಸಗಳು ಆಗಿದೆ. ಸರ್ಕಾರ ಕೂಡ ಅದರ ಜೊತೆ ಸೇರಿದೆ. ಅದರಲ್ಲಿ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, 2 ಸರ್ಕಾರಗಳು ಅದಕ್ಕೆ ಸಹಕಾರ ಕೊಟ್ಟಿದೆ. ಇವತ್ತು ಗೆಲುವು ನಮ್ಮ ಪಾಲಿದೆ. ಆದರೆ ಪೇಟದವರು ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನೀವು ಈ ಹಿಂದೆ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕುವಾಗ ಇದು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಭಾಗದಲ್ಲಿ ಇರುವಂಥ ಕ್ರೀಡೆ, ಆದ್ದರಿಂದ ಅಲ್ಲಿ ಮಾತ್ರ ಸೀಮಿತ, ಇಲ್ಲಿ ಮಾಡಬಾರ್ದು. ನಾವು ಎಲ್ಲಿಯೂ ನಮ್ಮ ಅಫಿಡವಿಟಲ್ಲಿ ಹೇಳಿಲ್ಲ ನಾವು ಇಲ್ಲಿ ಮಾತ್ರ ಮಾಡ್ತೀವಿ, ಬೇರೆ ಕಡೆ ಮಾಡೋದಿಲ್ಲ ಅಂತ ಹೇಳಿಲ್ಲ. ಈ ಪೇಟದವರಿಗೆಲ್ಲ ಅವ್ರಿಗೆ ಅಲ್ಲಿ ಬೇರೆ ಮಾಡಿ ದುಡ್ಡು ವಸೂಲು ಮಾಡ್ತಾರೆ ಬೇರೆ ದೇಶಗಳಿಂದ. ಇಲ್ಲಿ ಏನಾದರೂ ಪರ್ಫಾರ್ಮೆನ್ಸ್ ತೋರಿಸ್ಬೇಕು ಅವ್ರಿಗೆ. ನಾನು ಹಿಂದೆನೇ ಹೇಳ್ತಿದ್ದೆ, ಅವ್ರಿಗೊಂದು ನಾಯಿ ಸಾಕ್ತಾರೆ. ಅವರು ಎಷ್ಟೋ ಪ್ರಾಣಿಗಳು ಇಲ್ಲಿ ರೋಡಲ್ಲಿ ಬಿದ್ದು ಸಾಯ್ತವೆ, ಒಂದು ಮಂಗ ಸಾಕ್ತಾರೆ. ಕಾಡಿನಲ್ಲಿ ಪ್ರಾಣಿಗಳು ಆಹಾರ ಇಲ್ಲದೆ ನಗರಕ್ಕೆ ಬರ್ತಾಯಿದೆ. ಆನೆ ಬರುವುದು, ಬೇರೆ ಮಂಗಗಳು ಬರುವುದು, ಎಲ್ಲ ಹಾವಳಿಗೆ ಸ್ಟಾರ್ಟ್ ಆಗಿದೆ. ಈ ಹಿಂದೆ ಇರಲಿಲ್ಲ, ಈಗಕ್ಕೆ ಬರ್ತದೆ. ಅದಕ್ಕೆ ಕಾಡಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ತಿನ್ನಲಿಕ್ಕೆ ವಸ್ತು ಇಲ್ಲ. ನಾನು ಅವರಿಗೆ ಹೇಳ್ತೇನೆ, ಪೇಟದವರಿಗೆ, ಸ್ವಾಮಿ ನೀವು ಇಡೀ ಕಾಡಿನಲ್ಲಿ ಬಾಳೆ ಗಿಡ ಹಾಕುವಂಥ ಕೆಲಸವನ್ನು ಮಾಡಿ. ಬಾಳೆ ಗಿಡ, ಸೊ ಅಲ್ಲಿ ಬಾಳೆ ಗಿಡ ಬೆಳೆದ ಆನೆಗೆ ತಗೋಬೇಕಾದೆ, ಹಂದಿಗೆ ಸಿಗ್ತದೆ, ಮಂಗಗಳಿಗೆ ಸಿಗ್ತದೆ. ಇದನ್ನೆಲ್ಲ ಬೆಳೆಸಿದರೆ ಪ್ರಾಣಿಗಳಿಗೆ ಆಹಾರ ಕೊಟ್ಟಂಥ ಕೆಲಸ ಆಗ್ತದೆ. ಈ ಸುಮ್ಮನೆ ಇದಕ್ಕೆಲ್ಲ ಕೆಲಸ ಮಾಡ್ತಿರಲ್ಲ, ಯಾಕೆ ಬೇಕು? ನಾನು ಇಂಪ್ಲೀಡಿಂಗ್ ಹಾಕಿದ್ದೆ, ನನಗೆ ಗೆಲುವು ಖಂಡಿತ ನಮ್ಮದೇ, ಅದರಲ್ಲಿ ಏನು 2 ಪ್ರಶ್ನೆ ಇಲ್ಲ. ನ್ಯಾಯಾಲಯದ ಮೇಲೆ ಭರವಸೆ ಇದೆ. ಇದು ಸುಗ್ರೀವಾಜ್ಞೆ ಆಗಿದೆ, ರಾಜ್ಯದಲ್ಲಾಗಿದೆ, ದೇಶದಲ್ಲಾಗಿದೆ. ರಾಷ್ಟ್ರಪತಿಗಳು ಸೈನ್ ಹಾಕಿದ್ದಾರೆ. 5 ಬೆಂಚಸ್ ನ್ಯಾಯಾಧೀಶರ ಪೀಠ ಅದಕ್ಕೆ ಅನುಮತಿ ಕೊಡುವಂಥದ್ದನ್ನಾಗಿದೆ. ಅದಕ್ಕೆ ದೊಡ್ಡದು ಬೇರೆ ಯಾವುದಿಲ್ಲ. ಕಂಬಳ ಆಗುವ ಎಲ್ಲ ಯೋಚನೆಗಳಿದ್ವಿ, ಮುಂದಿನ ದಿವಸಗಳಲ್ಲಿ ತಿಳಿಸಿವೆ.
ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ. ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕಲ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.